ಸರ್ಕಾರಿ ಶಾಲೆಯೊಂದನ್ನ ಊರವರು ಶಿಕ್ಷಣ ಪ್ರೇಮಿಗಳು ಸೇರಿಕೊಂಡು ಹೇಗೆ ಉಳಿಸಬಹುದು ಎನ್ನುವುದಕ್ಕೆ ಜ್ವಲಂತ ಉದಾಹರಣೆಯಾಗಿ ನಿಲ್ಲುವ ಶಾಲೆಗಳ ಪೈಕಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಸಾಮೆತಡ್ಕದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಒಂದು. ಶಾಲೆಯ ಆವರಣವನ್ನ ಒಮ್ಮೆ ಗಮನಿಸಿದ್ರೆ ವಿಶಾಲವಾದ ಆಟದ ಮೈದಾನ, ಮೂಲೆಯಲ್ಲೊಂದು ಸುಂದರ ಹಸಿರು ಕೈತೋಟ, ಈಗಷ್ಟೇ ಬೆಳೆದು ನಿಲ್ಲುತ್ತಾ ಇರುವ ಅಡಿಕೆ ಸಸಿಗಳು, ಇನ್ನೊಂದು ಮೂಲೆಯಲ್ಲಿ ಅತ್ಯಾಕರ್ಷಕವಾಗಿ ನಿರ್ಮಾಣಗೊಂಡ ಮಕ್ಕಳ ಪ್ಲೇ ಪಾರ್ಕ್, ಅದರಲ್ಲಿ ಖುಷಿ ಖುಷಿಯಾಗಿ ಮಕ್ಕಳ ನಲಿದಾಟ. ಅಷ್ಟೇ ಅಲ್ಲ ಎನ್ನುವಂತೆ ಪುಟ್ಟ ಮಕ್ಕಳಿಗೆ ಮನದಟ್ಟಾಗುವಂತೆ ಪಾಠ ಪ್ರವಚನಗಳಿಗೆ ಅನುಕೂಲವಾಗುವಂತಹ ಸ್ಮಾರ್ಟ್ ಕ್ಲಾಸ್. ಒಂದೊಮ್ಮೆ ವಿದ್ಯಾರ್ಥಿಗಳ ಸಂಖ್ಯೆಯು ಕಡಿಮೆಯಾಗುತ್ತಾ ಬಂದು ಮುಚ್ಚುವ ಹಂತಕ್ಕೆ ತಲುಪಿದ್ದ ಶಾಲೆ ಮತ್ತೆ ಮರುಜೀವ ಪಡೆದುಕೊಂಡು ಕಂಗೊಳಿಸ್ತಾ ಇದೆ. ಸದ್ಯ ಈ ಪರಿಸ್ಥಿತಿಯಲ್ಲಿರುವ ಶಾಲೆಗೆ ಹಲವು ದಶಕಗಳ ಇತಿಹಾಸವಿದೆ. ಇಲ್ಲಿ ಶಿಕ್ಷಣಾಭ್ಯಾಸ ಆರಂಭಗೊಂಡಿರುವುದು 1973ರಲ್ಲಿ. ಇದಕ್ಕೆ ಮೂಲ ಕಾರಣಕರ್ತರಾದವರು ಮೂಲತಃ ಕೇರಳದ ಪೆರ್ಲದವರಾಗಿದ್ದು 1958ರ ಆಸುಪಾಸಿನಲ್ಲಿ ಪುತ್ತೂರಿನ ಸಾಮೆತಡ್ಕಕ್ಕೆ ಬಂದು ನೆಲೆಸಿದ ಬಳಿಕ ಪುತ್ತೂರು ಪಟ್ಟಣ ಪಂಚಾಯತ್ನ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿರುವ ಗೋಪಾಲಕೃಷ್ಣ ಭಟ್ ಅವರು. ಹಿಂದೆ ಈ ಭಾಗದಲ್ಲಿ ಹೆಚ್ಚಿನ ಶಾಲೆಗಳು ಇರಲಿಲ್ಲ. ಈ ಶಾಲೆಯ ಸ್ಥಾಪನೆಗೆ ಕಾರಣವಾದುದು ಶಾಲೆಗೆ ಹೋಗ್ತಾ ಇದ್ದ ಈ ಭಾಗದ 2ನೇ ತರಗತಿಯ ಪುಟ್ಟ ಬಾಲಕಿಯೋರ್ವಳು ಲಾರಿಯಡಿಗೆ ಸಿಲುಕಿ ಕಾಲು ಕಳೆದುಕೊಂಡ ಘಟನೆ. 1968ರಲ್ಲಿ ಮಂಗಳೂರು ಹಾಸನ ರೈಲ್ವೆ ಮಾರ್ಗದ ಕಾಮಗಾರಿ ಆರಂಭಗೊಂಡಿದ್ದು ತಮಿಳುನಾಡು ಮೂಲದ ಕಂಪನಿಯು ಗುತ್ತಿಗೆ ಕಾಮಗಾರಿ ನಡೆಸ್ತಾ ಇತ್ತು. ಈ ಅವಧಿಯಲ್ಲಿ ಸಾಮೆತಡ್ಕದ ನಿವಾಸಿ ಲಿಟಲ್ ಫ್ಲವರ್ ಶಾಲೆಗೆ ಹೋಗ್ತಾ ಇದ್ದ 2ನೇ ತರಗತಿ ವಿದ್ಯಾರ್ಥಿನಿ ಶಾಲೆಯಿಂದ ಮನೆಗೆ ಬರ್ತಾ ಇದ್ದ ವೇಳೆ ಕಾಮಗಾರಿ ನಡೆಸ್ತಾ ಇದ್ದ ಕಂಪನಿಯ ಲಾರಿ ಬಾಲಕಿಗೆ ಡಿಕ್ಕಿ ಹೊಡೆದು ಬಾಲಕಿಯು 2 ಕಾಲುಗಳನ್ನ ಕಳೆದುಕೊಂಡಳು. ಈ ಸಮಯದಲ್ಲಿ ಸಾಮೆತಡ್ಕ ಪರಿಸರದಲ್ಲಿ ಶಾಲೆಯೊಂದನ್ನ ತೆರೆಯಲೇಬೇಕು ಎಂದು ಸ್ಥಳೀಯರೆಲ್ಲರೂ ಸೇರಿ ನಿರ್ಧಾರ ಮಾಡಿದ್ದು, ಆ ಸಂದರ್ಭದಲ್ಲಿ ಈ ಭಾಗದ ಶಾಸಕರಾಗಿದ್ದ ಸಿಎಂ ದೇವರಾಜ ಅರಸರ ಸಂಪುಟದಲ್ಲಿ ಸಚಿವರೂ ಆಗಿದ್ದ ಶಂಕರ ಆಳ್ವರ ಬಳಿ ಸ್ಥಳೀಯರಾದ ಗೋಪಾಲಕೃಷ್ಣ ಭಟ್ ಅವರು ಮನವಿ ಸಲ್ಲಿಸಿದ್ರು. ಇದಕ್ಕೆ ಕ್ಷಿಪ್ರವಾಗಿ ಸ್ಪಂದಿಸಿದ ಸಚಿವರು ಕೂಡಲೇ ಬೇಕಾದ ವ್ಯವಸ್ಥೆ ಮಾಡಿದ್ರು. ಅದರಂತೆ ಕುಂದಾಪುರದಿಂದ ರಘುರಾಮ ಎನ್ನುವವರು ಸಾಮೆತಡ್ಕಕ್ಕೆ ಮುಖ್ಯ ಶಿಕ್ಷಕರಾಗಿ ಬಂದ್ರು. ಈ ಸಂದರ್ಭದಲ್ಲಿ ಇಲ್ಲಿ ಶಾಲೆಗೆ ಕಟ್ಟಡ ಇನ್ನಷ್ಟೇ ನಿರ್ಮಾಣವಾಗಬೇಕಿದ್ದು ಅಧ್ಯಾಪಕರಿಗೆ ಗೋಪಾಲಕೃಷ್ಣ ಭಟ್ಟರ ಮನೆಯಲ್ಲೇ ಉಳಿದುಕೊಳ್ಳಲು ವ್ಯವಸ್ಥೆ ಮಾಡಿಕೊಡಲಾಗಿತ್ತು. ಗೋಪಾಲಕೃಷ್ಣ ಭಟ್ ಅವರ ಮಗಳು ಶ್ರೀದೇವಿ ಅವರನ್ನೇ ಪ್ರಥಮ ವಿದ್ಯಾರ್ಥಿಯಾಗಿ ದಾಖಲು ಮಾಡಿಕೊಂಡು ಇಲ್ಲಿ ಶಾಲೆ ಆರಂಭಿಸಲಾಯಿತು. ಮುಂದಕ್ಕೆ ಇಲ್ಲೇ ಇದ್ದ ಪಾಲಣ್ಣ ಎನ್ನುವವರ ಮನೆಯ ಮುಳಿಚಾವಣಿಯ ಮಹಡಿಯಲ್ಲಿ 1973ರಲ್ಲಿ ಶಾಲೆಯನ್ನ ಆರಂಭಿಸಲಾಯಿತು. ಮುಂದಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಾಗ ಕಟ್ಟಡ ನಿರ್ಮಾಣವಾಗಬೇಕಾದಾಗ ಸರಕಾರಕ್ಕೆ ಅರ್ಜಿ ಸಲ್ಲಿಸಿದ್ದು 1.56 ಎಕರೆ ಜಾಗವನ್ನ ಶಾಲೆಗೆ ಮಂಜೂರು ಮಾಡಲಾಯಿತು. ಮುಂದಕ್ಕೆ ಕೆಲವು ದಾನಿಗಳ ಸಹಕಾರದಿಂದ ಶಾಲೆಯ ಕಟ್ಟಡ ನಿರ್ಮಾಣ ಕಾಮಗಾರಿ ಆರಂಭಗೊಂಡು ವ್ಯವಸ್ಥಿತವಾದ ಶಾಲೆ ತಲೆ ಎತ್ತಿತು. 1968ನೇ ಇಸವಿಯಲ್ಲಿ ಪುತ್ತೂರಿನಲ್ಲಿ ಹಾಸನ ಮಂಗಳೂರು ರೈಲ್ವೆ ಕೆಲಸ ಪ್ರಾರಂಭ ಆಯಿತು. ನೆಚ್ಚುಪಡಂ ಕನ್ಸ್ಟ್ರಕ್ಷನ್ ಅಂತ ಹೇಳುವಂಥ ಕಂಪನಿಯವ್ರದ್ದು, ತಮಿಳುನಾಡಿನವ್ರದ್ದು. ಆ ಕೆಲಸದ ಕಾಂಟ್ರಾಕ್ಟ್ ಅವರು ವಹಿಸಿಕೊಂಡಿದ್ದರು. ಅವರ ಲಾರಿಯಲ್ಲಿ ಮಣ್ಣು ತೆಗೆಯುವಂಥದ್ದು, ಬೇರೆ ಬೇರೆ ಕಡೆ ಕೊಂಡೋಗುವಂಥದ್ದು ಅದು ನಡೀತಾ ಇತ್ತು. ನಮ್ಮ ಸಾಮೆತಡ್ಕದ ನಮ್ಮ ಜಾಗದಲ್ಲಿ ಕೆಲಸ ಮಾಡ್ತಾ ಇದ್ದ ನಮ್ಮ ಕೆಲಸದ ಪುಲಾಯಮ್ಮ ಬಾಯಮ್ಮನ ಮಗಳು ಬಯ್ಯು, ಆ ಹುಡುಗಿ 2ನೇ ತರಗತಿಗೆ ಶಾಲೆಗೆ ಲಿಟಲ್ ಫ್ಲವರ್ ಶಾಲೆಗೆ ಹೋಗ್ತಾ ಇರುವಾಗ ಒಂದು ದಿವಸ ಶಾಲೆ ಬಿಟ್ಟು ಕೆಳಗೆ ಬರುವಾಗ ಈ ನೆಚ್ಚಿಪಡಂ ಕನ್ಸ್ಟ್ರಕ್ಷನ್ ಲಾರಿಯವರು ಮಣ್ಣು ಸಾಗಿಸುವಂಥ ಲಾರಿಗೆ ಅಡ್ಡ ಬಂದು ಲಾರಿ ಇವಳಿಗೆ ಬಡಿದು ಎರಡು ಕಾಲು ಹುಡಿಯಾಯಿತು. ಅವಳಿಗೆ ಪಾಪ ಕಾಲಿಲ್ಲ ಆಮೇಲೆ ಬಯ್ಯು ಅಂತೇಳಿ ಹುಡುಗಿ. ಆ ಸಂದರ್ಭದಲ್ಲಿ ಏನು ಕಂಡಿತ್ತು, ಇಲ್ಲಿ ಸಾಮೆತಡ್ಕ ಶಾಲೆಯಲ್ಲಿ ಸಾಮೆತಡ್ಕರು ಶಾಲೆ ಪ್ರಾರಂಭ ಮಾಡಬೇಕು ಅಂತ ಅನ್ನುವ ಅಭಿಪ್ರಾಯ ಬಂದು ಜೆ.ಸಿ. ಪಾಲಣ್ಣ ಅಂತ ಇವರು ಮನೆ ಇತ್ತು, ಎಸ್.ಎಲ್. ಪಾಲಣ್ಣ, ಜೆ.ಸಿ. ಪಾಲಣ್ಣ, ಆಮೇಲೆ ನಮ್ಮ ಮನೆ, ಮಧ್ಯದಲ್ಲಿ ಬೇರೆ ಯಾವ ಮನೆಗಳು ಇರಲಿಲ್ಲ. ಬರೇ ಬೋಳು ಗುಡ್ಡಾಗಿತ್ತು ಇಡೀ ಈ ಸಾಮೆತಡ್ಕ ವಟಾರ ಕಂಪ್ಲೀಟ್. ಶಾಲೆ ಆಗಬೇಕು ಎನ್ನುವಂಥ ದೃಷ್ಟಿಯಿಂದ ಚಿಂತನೆ ಮಾಡಿ ಒಂದು ಸಾರ್ವಜನಿಕ ಅರ್ಜಿ ತಯಾರು ಮಾಡಿ
ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆಯವರಿಗೆ ಅರ್ಜಿ ತಯಾರು ಮಾಡಿ ಅದನ್ನು ಬೆಂಗಳೂರಿಗೆ ಹೋಗಿ ವಿಷಯ ತಿಳಿಸಿ ಅವರಿಗೆ ಅರ್ಜಿ ಕೊಟ್ಟಾಗ ಅವರೇನು ಹೇಳಿದ್ರು ಅಂತ ಹೇಳಿದ್ರೆ ಎಜುಕೇಷನ್ ಕಮಿಷನ್ನಿಗೆ ಒಂದು ಲೆಟರ್ ತಯಾರು ಮಾಡಿದರು. ನೀವು ಹೋಗಿ ಆರ್ಡನ್ನು ನಾವು ನಿಮ್ಮ ಮನೆಯ ಕಳಿಸಿಕೊಡ್ತೇವೆ ಅಂತ ಹೇಳಿ. ಆದರೆ ಬೆಂಗಳೂರಿಂದ ಬಂದೆ ನಾನು. ಬಂದು 8 ದಿವಸ ಆಗಿದೆ ನನಗೆ ಗೊತ್ತಿಲ್ಲ. ನನಗೆ ಪುನಃ ಬೆಂಗಳೂರಿಗೆ ಬೇರೆ ಯಾವುದೋ ಒಂದು ಕೆಲಸ ಹೋಗಲಿಕ್ಕಿತ್ತು. ಹೋದ ದಿವಸ ನನಗೆ ಬೆಂಗಳೂರಿಗೆ ಮಿನಿಸ್ಟರ್ ಆಫೀಸಿಗೆ ಫೋನ್ ಮತ್ತು ಮನೆಯಿಂದ ರಘುರಾಮ ಕೊಟ್ಟಾರಿ ಅಂತ ಹೇಳುವವರು ನಮ್ಮ ಮನೆಗೆ ಬಂದು ಸಾರ್ವತ್ರಿಕ ಶಾಲೆಗೆ ನನ್ನನ್ನು ಅಧ್ಯಾಪಕರಾಗಿ ಸರ್ಕಾರಕ್ಕೆ ನೇಮಕಾತಿ ಬಂದಿದೆ, ಇಲ್ಲಿ ಶಾಲೆ ಪ್ರಾರಂಭ ಮಾಡಲಿಕ್ಕೆ ನೇಮಕಾತಿ ಬಂದಿದೆ, ನನ್ನಲ್ಲಿ ಅಧ್ಯಾಪಕರನ್ನು ಕಳಿಸಿದ್ದಾರೆ, ನನ್ನ ಶಾಲೆಯಲ್ಲಿ ಉಂಟು, ನಾನು ಇಲ್ಲಿ ಹೋಗಬೇಕು ಅಂತ ಮನೆಯಿಂದ ಮತ್ತೆ ಕೇಳಿದೆ. ಆವಾಗ ಶಾಲೆಯಲ್ಲಿ ಇಲ್ಲ, ಶಾಲೆ ಪ್ರಾರಂಭ ಮಾಡಬೇಕಷ್ಟೇ, ಶಾಲೆ ಮಾಡಬೇಕಷ್ಟೇ ಅಲ್ಲ. ಕಡೆಗೆ ಅವರೇನು ಹೇಳಿದ್ರು, ನಾನು ಹೇಗೂ ಬಂದಿದ್ದೇನೆ, ನಾನು ಈ ತರಗತಿ ಮಾಡ್ತೇನೆ, ಶುರು ಮಾಡ್ತೇನೆ ಶಾಲೆಯನ್ನು. ನಮ್ಮ ಮಗಳು ಶ್ರೀದೇವಿ ಅಂತ ಹೇಳಿ ಅವಳು ಈಗ ಡಾಕ್ಟರ್ ಆಗಿ ಕೈಕಂಬಲ್ಲಿದ್ದಾಳೆ. ಅವಳ ಮನೆಯಲ್ಲಿ ಇದ್ದರು, ಶಾಲೆಗೆ ಸೇರಲಿಲ್ಲ. ಆವಾಗ ಶಾಲೆಗೆ ಸೇರುವ ಪ್ರಾಯ ಬಂದಿತ್ತು. ಹಾಗೆ ಪ್ರಥಮ ವಿದ್ಯಾರ್ಥಿಯಾಗಿ ನಮ್ಮ ಮಗಳು ಶ್ರೀದೇವಿಯನ್ನು ದಾಖಲಾತಿ ಮಾಡಿಕೊಂಡು ಅವರು ಮನೆಯಲ್ಲಿ ನಮ್ಮ ಮನೆಯಲ್ಲಿ ತರಗತಿಯನ್ನು ಪ್ರಾರಂಭ ಮಾಡಿದರು. ಈ ರಘುರಾಮ ಕೊಠಾರಿಯು ಇಲ್ಲಿ ದೇಶಿ ಪಾಲಣ್ಣ ಅಂತ ಇದ್ದರು. ನೀವು ಇಲ್ಲಿ ಮನೆ ಉಂಟು, ಪಾಲಣ್ಣ ಕಂಬಳು. ಅವರು ಇಲ್ಲಿ ಪುತ್ತೂರಿನಲ್ಲಿ ಕೋರ್ಟ್ನಲ್ಲಿ ಹೆಡ್ ಕ್ಲಾರ್ಕ್ ಆಗಿದ್ದರು. ಅವರ ಮನೆಯ ಮೇಲೆ ಒಂದು ಸಣ್ಣ ಒಂದು ಮುಳಿಚಾವಣಿ ಹಾಕಿ ಒಂದು 8-10 ಜನ ಕೂತ್ಕೊಳ್ಳೋಷ್ಟು ದೊಡ್ಡದು ಒಂದು ಕಟ್ಟಡ ಕಟ್ಟಿದ್ರು, ಟೆಂಪರರಿ ಬಿಲ್ಡಿಂಗ್ ಹಾಗೆ. ಮತ್ತೆ ಅದೇ ಕಟ್ಟಡದಲ್ಲಿ ಆವಾಗ ಯಾರೋ ಒಬ್ಬರು ಇಲ್ಲಿ ಮರದ ಕೆಲಸ ಮಾಡೋರು ಇದ್ರು. ಅವ್ರ ಹತ್ರ ಹೇಳಿ ನರಸಿಂಹನಾಯಕರ ಡಿಪೋ ಇತ್ತು ಆವಾಗ, ಮರದ ಡಿಪೋ ಇಲ್ಲಿ ಬೊಳವಾರ್ನಲ್ಲಿ ದೊಡ್ಡ ಡಿಪೋ, ಅಲ್ಲಿಂದ ಮರ ತಗೊಂಡು ಬಂದು 5-6 ಬೆಂಚು ತಯಾರು ಮಾಡಿ ತರಗತಿ ಅವತ್ತು ಪ್ರಾರಂಭ ಆಯಿತು. ಯಾವಾಗ 1973 ಇಸವಿ. ಹೀಗೆ ಶಾಲೆಯು ಕಾರ್ಯಾರಂಭ ಮಾಡಿದ್ದು ಪರಿಸರದ ಸಾವಿರಾರು ವಿದ್ಯಾರ್ಥಿಗಳು ಈ ಶಾಲೆಯ ಮೂಲಕ ಜ್ಞಾನಾರ್ಜನೆ ಮಾಡಿಕೊಂಡಿದ್ದಾರೆ. ಮುಂದಕ್ಕೆ ಖಾಸಗಿ ಶಾಲೆಗಳ ಭರಾಟೆಯಲ್ಲಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯು ಕಡಿಮೆಯಾಗ್ತಾ ಬಂದಿದ್ದು, ಇಂಗ್ಲಿಷ್ ಮಾಧ್ಯಮ ಆರಂಭಿಸಿದ್ರೆ ಮಾತ್ರ ನಮ್ಮ ಮಕ್ಕಳನ್ನ ಕಳುಹಿಸುತ್ತೇವೆ ಎನ್ನುವ ಪರಿಸ್ಥಿತಿ ಬಂದಾಗ ಇಂಗ್ಲಿಷ್ ಮೀಡಿಯಂ ಆರಂಭಕ್ಕೆ ಅನುಮತಿಗೆ ಶಾಸಕರ ಬಳಿ ಮನವಿ ಸಲ್ಲಿಸಿದ್ರು. ಶಾಸಕರ ಮೌಖಿಕ ಭರವಸೆಯಂತೆ ಇಂಗ್ಲಿಷ್ ಮೀಡಿಯಂ ಶಿಕ್ಷಣಕ್ಕೆ ಶಾಲೆಯಲ್ಲಿ ವ್ಯವಸ್ಥೆ ಮಾಡಿಕೊಳ್ಳಲಾಯಿತು. ಆರ್ಥಿಕ ವ್ಯವಸ್ಥೆಯ ನಿರ್ವಹಣೆಗೆ ದಾನಿಗಳಾದ ಗೋಪಾಲಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ 12 ಜನ ಟ್ರಸ್ಟಿಗಳನ್ನು ಒಳಗೊಂಡ ನಮ್ಮ ಶಾಲೆ ಸಾಮೆತಡ್ಕ ಚಾರಿಟೇಬಲ್ ಟ್ರಸ್ಟ್ ಎನ್ನುವ ಟ್ರಸ್ಟ್ ಅನ್ನು ರಚಿಸಿಕೊಂಡು ಬೇಕಾದ ಶಿಕ್ಷಕರ ವ್ಯವಸ್ಥೆ ಮಾಡಿಕೊಂಡು 2020-21ರಲ್ಲಿ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣವನ್ನು ಶಾಲೆಯಲ್ಲಿ ಆರಂಭಿಸಲಾಗಿದೆ. ಇಂಗ್ಲಿಷ್ ಮೀಡಿಯಂನಲ್ಲಿ 1 ಮತ್ತು 2ನೇ ತರಗತಿಗಳು ನಡೀತಾ ಇದೆ. ಜೊತೆಗೆ 7ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಶಾಲೆಯು ನಡೀತಾ ಇದೆ. ಶಾಲೆಯಲ್ಲಿ ಒಟ್ಟು 125 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರಿ ಶಾಲೆ ಉಳಿಬೇಕಂದ್ರೆ ನಾವು LKG UKG ತರಗತಿಗಳನ್ನು ಆರಂಭಿಸುವುದು ಅನಿವಾರ್ಯವಾಗಿತ್ತು. ಹಾಗಾಗಿ ನಾವು ಇದಕ್ಕೆ ಹೆಚ್ಚಿನ ಪ್ರಚಾರಕ್ಕಾಗಿ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿಯಾದೆವು. ಊರಿನಲ್ಲಿರುವಂತಹ ಮಕ್ಕಳ ಪೋಷಕರ ಮನೆಗಳಿಗೆ ಭೇಟಿ ನೀಡಿ ಅವರಿಗೆ ನಾವು ಮನವರಿಕೆ ಮಾಡಿದೆವು. ನಾವು ನಮ್ಮ ಸಾಮೆತಡ್ಕ ಶಾಲೆಯಲ್ಲಿ ಒಂದೊಳ್ಳೆಯ ರೀತಿಯಲ್ಲಿ ಆಂಗ್ಲ ಮಾಧ್ಯಮ ಶಾಲೆಯನ್ನು ಆರಂಭ ಮಾಡ್ತಾ ಇದ್ದೇವೆ, ತಮ್ಮ ಮಕ್ಕಳನ್ನು ದಾಖಲು ಮಾಡಿ ಅಂತೇಳಿ ಅವರಲ್ಲಿ ನಾವು ಮನವಿ ಮಾಡಿಕೊಂಡ ಮೇರೆಗೆ ಪ್ರಾರಂಭದಲ್ಲಿ ಯಾರೂ ಕೂಡ ನಮ್ಮ ಶಾಲೆಗೆ ದಾಖಲು ಮಾಡಲಿಕ್ಕೆ ಹೆಚ್ಚಿನ ಒಲವನ್ನು ಕೊಡ್ತಾ ಇರಲಿಲ್ಲ. ಬಟ್ ಅವರಲ್ಲಿ ನಾವು ಹೇಳಿದೆವು, ಮುಂದಿನ ದಿನಗಳಲ್ಲಿ ನಾವು ಇದನ್ನು 1ನೇ ತರಗತಿಗೆ ಬಂದರೂ ಕೂಡ ಫಸ್ಟ್ ಸ್ಟ್ಯಾಂಡರ್ಡ್ ನಾವು ಇಂಗ್ಲಿಷ್ ಮಾಧ್ಯಮದಲ್ಲೇ ಆ ತರಗತಿಗಳನ್ನು ಮುಂದುವರಿಸಿಕೊಂಡು ಹೋಗ್ತೇವೆ, ಅವರಿಗೆ ಒಂದೊಳ್ಳೆಯ ಶಿಕ್ಷಣವನ್ನು ಕೊಡ್ತೇವೆ ಅಂತ ಹೇಳುವಂತಹ ಭರವಸೆಯನ್ನು ನೀಡಿದ್ದರಿಂದ ಪೋಷಕರು ನಮ್ಮ ಶಾಲೆಗೆ ಒಲವು ತೋರಿ ಇಲ್ಲಿ ದಾಖಲು ಬರಲಿಕ್ಕೆ ಶುರು ಮಾಡಿದ್ರು. ತದನಂತರದಲ್ಲಿ ಇಲ್ಲಿಯ ಕಾರ್ಯ ಚಟುವಟಿಕೆಗಳ ಬಗ್ಗೆ ಅವರಿಗೆ ಬಹಳ ಖುಷಿಯಾಗಿ ಆನಂತರ ಎಲ್ಲ ಪೋಷಕರು ಕೂಡ ತಮ್ಮ ಎಲ್ಲ ಸಭೆಗಳಿಗೆ ಕರೆದಾಗ ಅವರು ಬರ್ತಿದ್ರು. ನಾವು ನಮ್ಮ ಕಾರ್ಯ ಚಟುವಟಿಕೆಗಳ ಬಗ್ಗೆ ಅವರಿಗೆ ಹೇಳ್ತಿದ್ರು, ಹೀಗೆ ನಾವು ಮುಂದಿನ ದಿನಗಳಲ್ಲಿ ಈ ರೀತಿ ನಾವು ಮಕ್ಕಳ ಕಲಿಕೆಗೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ತೇವೆ ಅಂತೇಳಿ. ಅದು ಅವರಿಗೆ ಒಂದು ಒಳ್ಳೆಯ ಭರವಸೆಯಾಗಿ ಮುಂದೆ ನಮ್ಮ ಮಕ್ಕಳಿಗೆ ಏನೋ ಒಂದು ಒಳ್ಳೆಯದು ಎಜುಕೇಶನ್ ಇಲ್ಲಿ ಸಿಗ್ತಾ ಇದೆ ಅನ್ನುವಂತಹ ಮನವರಿಕೆ ಅವರಿಗಾಗಿ ಹೆಚ್ಚಿನ ಪೋಷಕರು ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಹತ್ತಿರದ ಪರಿಸರದಿಂದ ಬಾರದಿದ್ರೂ ಕೂಡ ತುಂಬ ದೂರದ 5 ಕಿಲೋಮೀಟರ್ ದೂರದಲ್ಲಿರುವಂತಹ ವೀರಮಂಗಲ ಇರ್ಬೋದು, ಪುರುಷರ ಕಟ್ಟೆ ಕಡೆ ಸಂಜಯ್ ನಗರದ ಹೆಚ್ಚಿನ ಮಕ್ಕಳು ಕೂಡ ಇಲ್ಲಿ ದಾಖಲಾಗಿದ್ದಾರೆ. ಪ್ರಸ್ತುತ ನಮ್ಮ ಶಾಲೆಯಲ್ಲಿ 123 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಿದ್ದಾರೆ ಅಂತ ಹೇಳೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ 2019-20ರಲ್ಲಿದ್ದಂಥ ಮಕ್ಕಳ ಸಂಖ್ಯೆ ಕೇವಲ 18. ಅದು ಯಾವ ರೀತಿ ಇಮ್ಮಡಿಯಾಗಿ ಆ ಮಕ್ಕಳ ಸಂಖ್ಯೆ ಜಾಸ್ತಿ ಆಯಿತು ಅಂತ ಹೇಳಿದ್ರೆ ಪ್ರತಿಯೊಂದು ಕಲಿಕಾ ಚಟುವಟಿಕೆಗಳು ಅಷ್ಟು ಮಕ್ಕಳ ಉತ್ಸಾಹದಿಂದ ತೊಡಗಿಸಿಕೊಳ್ಳೋದಿರ್ಬೋದು, ಇಲ್ಲಿ ಇರುವಂತಹ ವ್ಯವಸ್ಥೆಗಳಿರ್ಬೋದು, ಅದು ಮಕ್ಕಳಿಗೆ ಪೂರಕವಾದ ವಾತಾವರಣ ಸಿಕ್ಕಿತ್ತು. ಇದನ್ನು ಕಂಡುಕೊಂಡಂತಹ ಪೋಷಕರು ನಮ್ಮ ಶಾಲೆಗೆ
ಹೆಚ್ಚಿನ ಒಲವಿನಿಂದ ದಾಖಲಾತಿ ಮಾಡಿಕೊಳ್ಳಿಕ್ಕೆ ಮನಸ್ಸು ಮಾಡಿದ್ರು. ಮಕ್ಕಳಿಗೆ ಕಿಂಡರ್ ಗಾರ್ಟನ್ ವ್ಯವಸ್ಥೆ ಇದೆ. ಅದೇ ರೀತಿ ಮಕ್ಕಳಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಇದು TV ವ್ಯವಸ್ಥೆ ಇದೆ. ಮಕ್ಕಳಿಗೆ ತುಂಬಾ ಪರಿಣಾಮಕಾರಿಯಾಗಿ ಶಿಕ್ಷಣವನ್ನು ಕೊಡಿಸುವುದಕ್ಕಾಗಿ, ಮಕ್ಕಳು ತುಂಬ ಆಕ್ಟಿವ್ ಆಗಿ ಪಾಠ ತೊಡಗಿಸಿಕೊಳ್ಳುವುದಕ್ಕಾಗಿ ಅವರಿಗೆ TV ವ್ಯವಸ್ಥೆಯನ್ನು ಕೂಡ ಶಾಲೆಯಲ್ಲಿ ಮಾಡಲಾಗಿದೆ. ಅದೇ ರೀತಿ MLA ಅನುದಾನದಿಂದ ನಮ್ಮ ಶಾಲೆಗೆ ಒಂದು ಸ್ಮಾರ್ಟ್ ಕ್ಲಾಸ್ ತರಗತಿಗಳು ಕೂಡ ಬಂದಿರುವುದು ಅದು ತುಂಬ ಅನುಕೂಲಕರ ವಾತಾವರಣವನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಈಗಿನ ಒಂದು ಟ್ರೆಂಡ್ ತಂತ್ರಜ್ಞಾನ ಯುಗದಲ್ಲಿ ಮಕ್ಕಳಿಗೆ ಗಣಕಯಂತ್ರದ ಶಿಕ್ಷಣ ಕೂಡ ಅತಿ ಅಗತ್ಯ. ಅದನ್ನು ವ್ಯವಸ್ಥೆಯನ್ನು ನಮ್ಮ ಗೌರಿ ಪೈ ಮೇಡಮ್ ರವರು ಮೊನ್ನೆ ತಾನೇ ನಮಗೆ ಒದಗಿಸಿಕೊಟ್ರು. ಮಕ್ಕಳ ಸಂಖ್ಯೆ ಜಾಸ್ತಿಯಾಗಿದೆ, ಆದರೆ ನಮಗೆ ಸರ್ಕಾರದಿಂದ ಬೇಕಾದಂಥ ಸವಲತ್ತುಗಳ ಕೊರತೆ ಇದೆ. ಅದರಲ್ಲಿಯೂ ಮುಖ್ಯವಾಗಿ ಮಕ್ಕಳ ತರಗತಿ ಕೋಣೆ ಇನ್ನು ಬೇಕಾಗಿದೆ. ಈಗಾಗಲೇ ನಮ್ಮಲ್ಲಿ 3 ಮತ್ತು 7ನೇ ತರಗತಿ ಒಂದೇ ಹಾಲಲ್ಲಿ ನಡೀತಾ ಇರುವ ಕಾರಣ ಮುಂದಿನ 3ನೇ ತರಗತಿಯ ಮಕ್ಕಳು ಹೆಚ್ಚಿನ ಮಕ್ಕಳು ಇರುವುದರಿಂದ ಅವರಿಗೆ ಅತಿ ಅಗತ್ಯವಾಗಿ ಕೊಠಡಿಯ ವ್ಯವಸ್ಥೆ ಆಗಬೇಕಾಗಿದೆ. ಇದು ಈಗಾಗಲೇ ಸರ್ಕಾರದ ವಿವೇಕ ಕೊಠಡಿ ಯೋಜನೆಯಲ್ಲಿ ಒಂದು ಕೊಠಡಿ ಆದಷ್ಟು ಬೇಗ ಬರ್ತದೆ ಅಂತ ಹೇಳಿ ನಮಗೆ ಭರವಸೆಯನ್ನು ಈಗಾಗಲೇ ಕೊಟ್ಟಿದ್ದಾರೆ. ಅದರ ವ್ಯವಸ್ಥೆಗೆ ಈಗೆಲ್ಲ ಬೇಕಾದ ವ್ಯವಸ್ಥೆಗಳು ನಡೀತಾ ಇದೆ. ಅದೇ ರೀತಿ ಮಕ್ಕಳಿಗೆ ಶೌಚಾಲಯದ ಕೊರತೆ ಕೂಡ ಕಂಡು ಬರ್ತಾ ಇದೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳು ಈಗಾಗಲೇ ನಗರಸಭೆಯ ವತಿಯಿಂದ ಬಿಡುಗಡೆಯಾಗಿದೆ. ಆದರೆ ಕೆಲಸ ಕಾರ್ಯಗಳು ಇನ್ನೂ ನಡಿಬೇಕಾಗಿದೆ. ಪ್ರಸ್ತುತ ಈ ಶಾಲೆಯಲ್ಲಿ 4 ಹುದ್ದೆ ಸರ್ಕಾರದ ಹುದ್ದೆಗಳು ಖಾಲಿ ಇದ್ದು ಕೇವಲ ಒಬ್ಬರು ಶಿಕ್ಷಕರು ಅಂದರೆ ನಾನು ಇಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈ ಶಾಲೆಗೆ ಮಕ್ಕಳ ಸಂಖ್ಯೆ ಜಾಸ್ತಿ ಇರುವ ಕಾರಣ ಸರ್ಕಾರದಿಂದ ಎಷ್ಟು ತರಗತಿಗೆ ಎಷ್ಟು ಶಿಕ್ಷಕರು ಬರಬೇಕು ಅಷ್ಟು ಶಿಕ್ಷಕರನ್ನು ಒದಗಿಸಿ ಕೊಟ್ಟರೆ ಮಕ್ಕಳ ಭವಿಷ್ಯಕ್ಕೆ ಒಂದು ಒಳ್ಳೆಯ ಹಾದಿಯನ್ನು ಕೊಡುವುದರಲ್ಲಿ ಈ ಶಾಲೆ ಒಂದು ದಾರಿ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇಂಗ್ಲಿಷ್ ಮಾಧ್ಯಮ ಆರಂಭಗೊಂಡ ಬಳಿಕ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಏರಿಕೆಯಾಗಿದೆ. ಆದರೆ ಆಂಗ್ಲ ಮಾಧ್ಯಮದ ಶಿಕ್ಷಣಕ್ಕೆ ಮಾತ್ರ ಶಿಕ್ಷಣ ಇಲಾಖೆಯಿಂದ ಇನ್ನೂ ಕೂಡ ಪರವಾನಗಿ ಸಿಕ್ಕಿಲ್ಲ. ಈ ಬಗ್ಗೆ ಶಾಸಕರಿಗೆ ನಿರಂತರವಾಗಿ ಮನವಿ ಸಲ್ಲಿಸುತ್ತಾ ಬರಲಾಗ್ತಾ ಇದ್ದು ಯಾವುದೇ ಪ್ರಯೋಜನವಾಗಿಲ್ಲ. ಈ ಬಗ್ಗೆ ಶಿಕ್ಷಣ ಸಚಿವರಿಗೂ ಮನವಿ ಸಲ್ಲಿಸಲಾಗಿದೆ. ಆದರೆ ಇನ್ನೂ ಕೂಡ ಪರವಾನಗಿ ಸಿಕ್ಕಿಲ್ಲ ಎನ್ನುವುದು ಶಾಲೆಯ ಶಿಕ್ಷಣ ಪ್ರೇಮಿಗಳ ಬೇಜಾರು. ನಾನು ದಿನೇಶ್ ಕಾಮತ್ ಅಂತ ಹೇಳಿ ಸಾಮೆತರ್ಕದ ನಿವಾಸಿ. ಸಾಮೆತರ್ಕದ ಶಾಲೆಯ ಹತ್ತಿರದಲ್ಲೇ ಇರುವಂಥ ನಿವಾಸಿಯಾಗಿರುವ ಕಾರಣ ಶಾಲೆಯ ಚಲನವಲನಗಳು ಮತ್ತು ಅದರ ಮುಂದಿನ ಭವಿಷ್ಯದ ಬಗ್ಗೆ ವಿಚಾರದ ಬಗ್ಗೆ ಬರುವಾಗ ಒನ್ ಟೈಮು ನಾನು ಬರುವಂಥ ಕಾಲಕ್ಕೆ ಮನೆಗೆ ಬರುವಂಥ ಕಾಲಕ್ಕೆ ಈ ಶಾಲೆಯಲ್ಲಿ ನಮ್ಮ ಶಾಲೆ ಸಾಮೆತರ್ಕದಲ್ಲಿ 280ಕ್ಕೂ ಮಿಕ್ಕಿ ಮಕ್ಕಳಿದ್ದರು. ಭಾಳ ಖುಷಿಯಾಗಿತ್ತು. ಸೊ ಅದರ ನಂತರದ ವಿಚಾರಗಳು ಏನಾಯಿತು ಅಂತ ಹೇಳಿದರೆ ಇಂಗ್ಲೀಷ್ ಮಾಧ್ಯಮದ ಹುಚ್ಚ ಏನೋ ಗೊತ್ತಿಲ್ಲ. ಸೊ ಕಡೆಗೆ 18 ಮಕ್ಕಳ ಶಾಲೆ ಆಯಿತು. ಅದು ಎಲ್ಲಿ ತನಕ ಅಂತ ಹೇಳಿದರೆ ಶಾಲೆ ಬಿದ್ದು ಹೋಗುವಂಥ ಶಾಲೆ ಮುಚ್ಚಿ ಹೋಗುವಂಥ ಒಂದು ಪ್ರಮೇಯ ಬಂದಂಥ ಕಾಲಕ್ಕೆ ನನ್ನ ಮನಸ್ಸಿಗೆ ಬಂದದ್ದೇನಂತ ಹೇಳಿದರೆ ಈ ಶಾಲೆಯನ್ನು ಯಾವುದೇ ಕಾರಣಕ್ಕೂ ಇದು ಮುಚ್ಚಲಿಕ್ಕೆ ಬಿಡಬಾರ್ದು, ಇದನ್ನು ಉತ್ತರೋತ್ತರ ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವಂಥ ಒಂದೇ ಮನಸ್ಸು ಇಟ್ಟುಕೊಂಡು ನಮ್ಮ ಶಾಲೆ ಅಂತ ಹೇಳುವಂಥ ಪದನಾಮದ ಮೇಲೆ ನಾನು ಸುರುದಾಗಿ ನಮ್ಮ ಶಾಲೆಯ ಫೌಂಡರ್ ಆಗಿ ಈ ಸಾಮೆತರ್ಕದ ಶಾಲೆಯ ಫೌಂಡರ್ ಆಗಿರುವಂಥ ಗೋಪಾಲ್ ಕೃಷ್ಣ ಭಟ್ರನ್ನು ಸ್ಪಂದಿಸಿ ಅವರಿಗೆ ಕನ್ವಿನ್ಸ್ ಮಾಡಿ ಅವರು ಪ್ರಾಯ ಹೋಗಿದ್ರು ಅವ್ರು ಹೇಳಿದರು ನೀವು ನನ್ನ ಜೊತೆ ಇದ್ದರೆ ನಾನು ಇದನ್ನು ದತ್ತು ಸ್ವೀಕಾರ ಮಾಡ್ತೇನೆ ಅಂತ ಹೇಳುವಂಥ ಒಂದು ವಿಚಾರಕ್ಕೆ ಬಂದು ನನ್ನ ಮೇಲೆ ಒಂದು ರಿಗಾರ್ಡ್ಸನ್ನು ಇಟ್ಟ ಕಾರಣ ಇಂದಿಗೂ ಅವ್ರ ಜೊತೆಯಾಗಿ ಇದ್ದುಕೊಂಡು ಅವರ ಎಲ್ಲ ಕಾರ್ಯಗಳಿಗೂ ನಾನು ಸ್ಪಂದಿಸಿದ್ದೇನೆ. ಇವತ್ತು ಅವರು ಹೇಳಿದಾರ ಬಿಟ್ಟಿದ್ದಾರ ಗೊತ್ತಿಲ್ಲ ನನಗೆ. ನಮಗೆ LKG UKG ಮಾಡುವಂಥ ಕಾಲಕ್ಕೆ ನಮ್ಮ MLA ಆಗಿರುವಂಥ ಸಂಜೀವ್ ಮಠಂದೂರವರು ಅಲ್ಲ ಸರ್, ಸಂಜೀವ್ ಮಠಂದೂರವರು ನಮಗೆ ಏನು ಅಂತ ಹೇಳಿದರೆ ನೀವು ಇಂಗ್ಲೀಷ್ ಮಾಧ್ಯಮವನ್ನು ಮಾಡಿ ಮುಂದಿನ ದಿನಗಳಲ್ಲಿ 1ನೇ ಕ್ಲಾಸ್ ಮತ್ತು 2ನೇ ಕ್ಲಾಸ್ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಮತ್ತು ಸೆಕೆಂಡ್ ಸ್ಟ್ಯಾಂಡರ್ಡ್ ಬರುವಂಥ ಕಾಲಕ್ಕೆ ಪರವಾನಗಿ ತೆಗೆಸಿಕೊಡ್ತೇನೆ ಅಂತ ಹೇಳುವಂಥ ಭರವಸೆಯ ಮೇಲೆ ಅದೊಂದು ನಾವು ಅಷ್ಟೊಂದು ಅದನ್ನು ಅವರು ಕೊಟ್ಟಂಥ ಭರವಸೆಯನ್ನು ಇಟ್ಟುಕೊಂಡು ನಾವು LKG UKGಯನ್ನು ಸ್ಟಾರ್ಟ್ ಮಾಡಿದ್ದೆವು. ಎಲ್ಲ ಕಂಡೀಷನ್ಸನ್ನು ಸೆಟ್ ಮಾಡಿಕೊಂಡು ಹೋದೆವು. ಯಾವುದೇ ತೊಡರುಗಳು ಬಂದದ್ದನ್ನು ಸಹ ನಿಭಾಯಿಸ್ಕೊಂಡು ಹೋದೆವು. ಫಸ್ಟ್ ಸ್ಟ್ಯಾಂಡರ್ಡಿಗೆ ಸಂಬಂಧಪಟ್ಟು ಇವತ್ತಿಗೂ ಸೆಕೆಂಡ್ ಸ್ಟ್ಯಾಂಡರ್ಡ್ ಆಯಿತು, ಇನ್ನು ನೆಕ್ಸ್ಟಿಗೆ ಬರುವಂಥ 3rd ಸ್ಟ್ಯಾಂಡರ್ಡ್ ನಮ್ಮ ಎಷ್ಟು ಮಟ್ಟಿಗೆ ನಾವು ಅವರ ಬೆನ್ನು ಹಿಡಿದಿದ್ದೇವೆ ಅಂತ ಹೇಳಿದರೆ
ಇವತ್ತಿನ ತನಕನೂ ಈಗಿನ ತನಕನೂ ನಿಮ್ಮ ಎದುರಿನಲ್ಲಿ ಕೂತು ಹೇಳುವ ತನಕನೂ ನಾನು ಏನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಶಾಲೆಗೆ ನೀವು ಕೊಟ್ಟಂಥ ಭರವಸೆಯನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಮುಂದೆ ನನಗೆ ಒಂದು ಇಂಥ 20 ಶಾಲೆಗಳನ್ನು ನಮ್ಮ ಶಾಲೆ ಅಂತ ಹೇಳಿಸಿಕೊಂಡು ಮಾಡಬೇಕಂತ ಹೇಳುವಂಥ ಮನಸ್ಸು ಇದ್ದಂಥ ನನಗೆ ಅಧೈರ್ಯ ಬಂತು. ಆದ ಕಾರಣ ದಯವಿಟ್ಟು ನಾನು ಮಾಧ್ಯಮದ ಸ್ನೇಹಿತರಿಗೆ ಮತ್ತು ಪ್ರತಿಯೊಬ್ಬರಲ್ಲಿ ಕೇಳಿಕೊಳ್ಳುವುದೇನೆಂತ ಹೇಳಿದರೆ, ಸರ್ಕಾರಿ ಶಾಲೆಗಳಿಗೆ ಒಂದು ಉತ್ತೇಜನವಾಗಿ ಅದರ ಬಗ್ಗೆ ಕಂಪ್ಲೀಟ್ ವಿಚಾರಗಳನ್ನು ಜನರಿಗೆ ಎದುರಿಗಿಟ್ಟರೆ ಖಂಡಿತವಾಗಿ ಜನ ಕೈ ಜೋಡಿಸ್ತಾರೆ ಅಂತ ಹೇಳಿ ಇದರ ಜೊತೆಗೆ ಶಾಲೆಗೆ ಸುವ್ಯವಸ್ಥಿತವಾದ ಶೌಚಾಲಯದ ಕೊರತೆಯೂ ಇದೆ. ಈ ಬಗ್ಗೆ ಸ್ಪಂದಿಸಿರುವ ಪುತ್ತೂರು ನಗರಸಭೆಯು ಶೌಚಾಲಯಕ್ಕೆ ಅನುದಾನ ಮಂಜೂರು ಮಾಡುವ ಭರವಸೆ ನೀಡಿದೆ. ಜೊತೆಗೆ ಹೆಚ್ಚುವರಿ ತರಗತಿ ಕೊಠಡಿಗಳ ಅವಶ್ಯಕತೆಯೂ ಇದ್ದು, ವಿವೇಕ ಕೊಠಡಿ ಯೋಜನೆಯಡಿ ತರಗತಿ ಕೊಠಡಿಯ ರಚನೆಗೆ ಅನುದಾನ ಮಂಜೂರುಗೊಂಡಿದ್ದು, ಶಾಸಕರು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದಾರೆ. ಆದರೆ ಇವೆಲ್ಲಕ್ಕಿಂತ ಮುಖ್ಯವಾಗಿ ಆಂಗ್ಲ ಮಾಧ್ಯಮದ ಶಿಕ್ಷಣಕ್ಕೆ ಅನುಮತಿ ಸಿಗಬೇಕಿದೆ. ಜೊತೆಗೆ 8ನೇ ತರಗತಿಯನ್ನ ಆರಂಭ ಮಾಡಲು ಕೂಡ ಸರ್ಕಾರದಿಂದ ಅನುಮತಿ ಬೇಕಿದೆ. ಇಲ್ಲಿ ಇಂಗ್ಲೀಷ್ ಮೀಡಿಯಂ ಎಲ್ಲ ಸ್ಟಾರ್ಟ್ ಆಗಿದೆ, ಟ್ರಸ್ಟಿ ಅವರದು. ಅದಕ್ಕೆ LKG UKG ಅದೇ ಸ್ವಲ್ಪ ಕೊಠಡಿದೆಲ್ಲ ಸಮಸ್ಯೆ ಉಂಟು ಇಲ್ಲಿ, ಶಾಲಾ ಕೊಠಡಿಯದು. ಹಾಗೆ ಇಲ್ಲಿ ರೋಡ್ ಆಗಿರಲಿಲ್ಲ, ಈಗ ರೋಡ್ ಆಗಿದೆ. ಮತ್ತು ಒಂದು ಸ್ಟೇಜ್ ಆಗಬೇಕು ಇನ್ನು, ಅದನ್ನು ಟಾಯ್ಲೆಟ್ ಇದು ಸ್ವಲ್ಪ ಕೆಲಸ ಪೆಂಡಿಂಗ್ ಉಂಟು, ಎಲ್ಲ ಆಗಿದೆ. ಹಾಗೆ ಅಭಿವೃದ್ಧಿ ಆಗ್ತಾ ಉಂಟು. ಇನ್ನಷ್ಟು ತುಂಬ ಆಗಬೇಕು. ಕೊಠಡಿ ಅಂತೂ 4-5 ಕೊಠಡಿ ಬೇಕು. ಮತ್ತು ಇಲ್ಲಿ ಟ್ರಸ್ಟಿ ಅವರು ಮತ್ತು ನಮ್ಮ ಯುವಕ ಮಂಡಲ, ಸಾಮಾಜಿಕ ಯುವಕ ಮಂಡಲ ಅವ್ರದ್ದು ಒಳ್ಳೆಯ ಸಪೋರ್ಟ್ ಉಂಟು. ಎಲ್ಲರೂ ಹಿರಿಯ ವಿದ್ಯಾರ್ಥಿಗಳು ಎಲ್ಲ ಸಪೋರ್ಟ್ ಇದ್ದಾರೆ. ಅಭಿವೃದ್ಧಿಗೆ ಇನ್ನೂ ಕೆಲಸ ತುಂಬ ಮಾಡಬೇಕಾಗಿದೆ. ನಾವು ಎಲ್ಲರೂ ಆದಷ್ಟು ಇದನ್ನು ಟ್ರೈ ಮಾಡ್ತಿದ್ದೇವೆ, ಎಲ್ಲ ಅಭಿವೃದ್ಧಿಗೋಸ್ಕರ ಆಗ್ಬೋದು. ಅದಕ್ಕೆ ಎಲ್ಲ ನಮ್ಮ ಒಬ್ಬರಿಂದ ಆಗಲಿಕ್ಕಿಲ್ಲ, ಅದು ಮುನ್ಸಿಪಾಲ್ಟಿ ಅವ್ರದ್ದು, ಗೌರ್ಮೆಂಟಿಂದ ಅಂತೂ ಸರ್ಕಾರದಿಂದ ಆದಷ್ಟು ಕಡಿಮೆ ಸಿಗುವಂಥದ್ದು ಸವಲತ್ತೆಲ್ಲ. ಆದರೆ ಅದನ್ನೆಲ್ಲ ತಗೊಳ್ಳಿಕ್ಕೆ ನಾವು ಟ್ರೈ ಮಾಡ್ತಿದ್ದೇವೆ. ಈಗ ಒಂದು ಸ್ಯಾಂಕ್ಷನ್ ಆಗಿದೆ ಕೊಠಡಿಗೆ. ಈ ಬೇಡಿಕೆಗಳು ಪ್ರಮುಖವಾಗಿ ಈಡೇರಿದ್ರೆ ಸಾಮೆತಡ್ಕದ ಈ ಶಾಲೆಯು ಮರಳಿ ತನ್ನ ವೈಭವವನ್ನ ಪಡೆದುಕೊಳ್ಳಲಿದೆ. ಈಗಾಗಲೇ ವಿದ್ಯಾರ್ಥಿಗಳ ಸಂಖ್ಯೆ ಏರಿಕೆಯಾಗ್ತಾ ಬಂದಿದ್ದು, ಇಂಗ್ಲಿಷ್ ಮಾಧ್ಯಮಕ್ಕೆ ಅನುಮತಿ ದೊರೆತರೆ ಇನ್ನಷ್ಟು ಉತ್ತಮವಾಗಲಿದೆ ಎನ್ನುವುದು ಇಲ್ಲಿನ ಶಿಕ್ಷಕರು, ಪೋಷಕರು ಮತ್ತು ಶಿಕ್ಷಣ ಪ್ರೇಮಿಗಳ ಅನಿಸಿಕೆ. ಈ ನಿಟ್ಟಿನಲ್ಲಿ ಇಲಾಖೆಯು ಗಮನ ಹರಿಸಿ ಶೀಘ್ರ ಕಾರ್ಯಪ್ರವೃತ್ತವಾಗಲಿ ಎನ್ನುವುದು ಸುದ್ದಿಯ ಆಶಯ. ಸುಧಾಕರ್ ಪಡಿ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.